ಇಂಧನ ತೈಲ ಬೆಲೆ ಏರಿಕೆ ಖಂಡಿಸಿ ಕಾರ್ಕಳದಲ್ಲಿ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಯಿತು. ಕಾರ್ಕಳದ ಸ್ಥಳೀಯ ಪೆಟ್ರೋಲ್ ಬಂಕ್ ಎದುರುಗಡೆ ನಡೆದ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ವಕ್ತಾರ ಬಿಪಿನ್ ಚಂದ್ರಪಾಲ್ ಅವರು ಮಾತನಾಡಿ, ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಕೇಂದ್ರ ರಾಜ್ಯ ಸರ್ಕಾರದಿಂದ ಜನವಿರೋಧಿ ನೀತಿಯಿಂದಾಗಿ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಸತತವಾಗಿ ಏರಿಸಿ ಶತಕವನ್ನ ದಾಟಿಸಿದ್ದಾರೆ. ಇದು ಬಿಜೆಪಿ ಸರ್ಕಾರದ ಸಾಧನೆಯ ವಿಷಯವಾಗಿದೆ. ಮೊದಲೇ ಕೊರೋನಾದಿಂದ ಕಂಗೆಟ್ಟ ಮಧ್ಯಮ ಹಾಗೂ ಬಡವರ ಬದುಕಿನ ಮೇಲೆ ಬರೆ ಎಳೆದಂತಾಗಿದೆ ಎಂದು ವಾಗ್ದಾಳಿ ನಡೆಸಿದರು. ಈಗಿನ ಲೆಕ್ಕಾಚಾರದ ಪ್ರಕಾರ ಪೆಟ್ರೋಲಿನ ಬೆಲೆ 33 ರೂಪಾಯಿ 73 ಪೈಸೆ ಆಗಬೇಕಾಗಿತ್ತು. ಆದರೆ ಇವತ್ತು ಪೆಟ್ರೋಲ್ನ ಬೆಲೆ 100 ರೂಪಾಯಿಯ ಗಡಿ ದಾಟಿದೆ ಎಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಹಾಕಿರ್ತಕ್ಕಂಥ 63% ತೆರಿಗೆಯನ್ನು ಅದೇ ಕಾರಣವಾಗಿರುತ್ತದೆ. ಕೇಂದ್ರ ಸರ್ಕಾರ 34 ರೂಪಾಯಿ 73 ಪೈಸೆ ಟ್ಯಾಕ್ಸೇಷನ್ ಹಾಕಿದರೆ ಕೇಂದ್ರ ಸರ್ಕಾರ ಎಷ್ಟು? 34 ರೂಪಾಯಿ 73 ಪೈಸೆ ಕೇಂದ್ರದ್ದು, ರಾಜ್ಯ ಸರ್ಕಾರದ್ದು ವ್ಯಾಟ್ ಸೇರಿ 68 ರೂಪಾಯಿ 84 ಪೈಸೆ ವ್ಯಾಟ್ ಸೇರಿ, ಅದರೊಂದಿಗೆ ವ್ಯಾರಿಯೇಷನ್ ಆಗಿ 13ರಿಂದ 17 ರೂಪಾಯಿ ಏನು ಇವರ ಸೇಲ್ಸ್ ಕಮಿಷನ್ ಉಂಟು ಅದು ಸೇರಿ ಇವತ್ತು 63% ಇದು ಬಂದು ನಿಂತಿದೆ. ಆ ನೆಲೆಯಲ್ಲಿ ಇವತ್ತು ಕ್ರೂಡ್ ಆಯಿಲ್ನ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ $72.48 ಆಗಿರುತ್ತದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ದೀಪಕ್ ಪೂಜಾರಿ, ಪ್ರಭಾಕರ್ ಬಂಗೇರ, ಕಾಂಗ್ರೆಸ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುಧಾಕರ್ ದೇವಾಡಿಗ, ಯೋಗೇಶ್ ಕೋಟ್ಯಾನ್, ಸೇವಾದಳ ಅಧ್ಯಕ್ಷ ಸುಶಾಂತ್, ನಗರ ಕಾಂಗ್ರೆಸ್ ಅಧ್ಯಕ್ಷ ಮಧುರಾಜ್ ಶೆಟ್ಟಿ, ಸುಬಿತ್ ಟಿಆರ್, ನವೀನ್ ದೇವಾಡಿಗ, ಪ್ರತಿಮಾ, ಸೋಮನಾಥ್, ರಹಮತ್, ಕಿಸಾನ್ ಘಟಕದ ಅಧ್ಯಕ್ಷ ಉದಯ್ ಶೆಟ್ಟಿ ಹಾಗೂ ವಿವೇಕಾನಂದ ಶೆನಾಯ್ ಮುಂತಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.